ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ನಂಜನಗೂಡು ಗರಳಪುರಿ ಉತ್ಸವ 2026ಕ್ಕೆ ಯೋಗದ ಮೂಲಕ ಚಾಲನೆ ನೀಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್. ನಂಜನಗೂಡು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿರುವ ನಂಜನಗೂಡಿನ ಐತಿಹಾಸಿಕ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದೇ ಮೊದಲ ಬಾರಿಗೆ ಆಯೋಜಿಸಲಾಗುತ್ತಿರುವ ಅದ್ದೂರಿ ಗರಳಪುರಿ ಉತ್ಸವ 2026ಕ್ಕೆ ಯೋಗ ಜಾಗೃತಿ ಕಾರ್ಯಕ್ರಮದ ಮೂಲಕ ಚಾಲನೆ ನೀಡಲಾಯಿತು. ಬೆನ್ನಿನ ಮೇಲೆ ಮಲಗೋಣ, ನಿಧಾನಕ್ಕೆ ಬೆನ್ನಿನ ಮೇಲೆ ಮಲಗೋಣ. ವಿಶ್ರಾಂತವಾದ ಉಸಿರಾಟ ಮಾಡಿಕೊಳ್ಳ. ನಿಧಾನಕ್ಕೆ ಎರಡು ಕೈಗಳಿಂದ ನಮ್ಮ ಕಾಲಿನ ಮೊಣಕಾಲುಗಳನ್ನು ಹಿಡ್ಕೊಳ್ಳೋಣ. ಕಾಲು ಬೆಂಡ್ ಮಾಡಿ, ಕಾಲು ಬೆಂಡ್ ಮಾಡಿ, ಮೊಣಕಾಲು ಹಿಡ್ಕೊಳ್ಳಿ. ಮೊಣಕಾಲು ಸಿಗುತ್ತಾ? ಮೊಣಕಾಲು ಸಿಗುತ್ತಾ? ನೀವು ಹಿಡ್ಕೊಳ್ಳಿ. ಸಿಗುತ್ತಾ? ಹೌದು, ಎಷ್ಟಾಯ್ತು ಅಷ್ಟು ಮಾಡಿ. ಆದ್ಯವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಓಕೆ, ನಿಧಾನಕ್ಕೆ ಸೊಂಟ ಭಾಗವನ್ನು ಮೇಲೆತ್ತೋಣ, ಮೇಲೆತ್ತೋಣ. ಕೈ ಕೆಳಗೆ ಬಿಟ್ಬಿಡಿ, ಅಷ್ಟೇ ಸಾಕು. ನಿಧಾನ ಉಸಿರಾಟ, ದೀರ್ಘ ಶ್ವಾಸಕ್ಕೆ ಅಭ್ಯಾಸ ಮಾಡೋಣ. ಉಸಿರಾಟ, ನಿಧಾನಕ್ಕೆ ಕೆಳಗೆ ಬರೋಣ. ಎರಡು ಕೈಗಳನ್ನು ಅಕ್ಕಪಕ್ಕದಲ್ಲಿ ಚಾಚಿಕೊಳ್ಳೋಣ. ಅಣ್ಣ ಈ ಕಡೆ ಚಾಚಿಕೊಳ್ಳಿ, ಕೈಗಳನ್ನು ಅಕ್ಕಪಕ್ಕದಲ್ಲಿ. ತೊಡೆಯ ಭಾಗವನ್ನ ಒಟ್ಟೆಯ ತರೋಣ. ಅರ್ಧ ಜಠರ ಪರಿವರ್ತನಾಸನ ಚಾಲನ. ನಿಧಾನ ಕುಸಿತುಕೊಳ್ಳೋಣ. ಉಸಿರು ಬಿಡುತ್ತ ತೊಡೆಯ ಭಾಗವನ್ನ ಬಲಕ್ಕೆ ಹಾಕೋಣ. ಎಡಕ್ಕೆ ನೋಡೋಣ, ಎಡಕ್ಕೆ ನೋಡೋಣ. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಉಸಿರಾಟ, ಉಸಿರಾಟ. ನಿಧಾನ ಮೇಲೆ ಕಾಲೆತ್ತಿ, ತೊಡೆಯ ಭಾಗ ಮೇಲೆ ನಿಧಾನಕ್ಕೆ ಎಡಕ್ಕೆ ಹಾಕೋಣ. ಬಲಕ್ಕೆ ನೋಡೋಣ. ಈಗ ಉಸಿರಾಟ, ಸುಂದರ ಉಸಿರಾಟ ಮಾಡಿ, ಆನಂದದ ಉಸಿರಾಟ ಮಾಡಿ. ಸಾಕು. ನಿಧಾನ ಮೇಲೆತ್ತೋಣ. ಕಾಲುಗಳನ್ನು ಕೆಳಗೆ ಬಿಡೋಣ. ವಿಶ್ರಾಂತದಾಯಕವಾಗಿ ಉಸಿರಾಟ ಮಾಡಿಕೊಳ್ಳೋಣ. ವಿಶ್ರಾಂತದಾಯಕ ಉಸಿರಾಟ. 1 ನಿಮಿಷದ ಶವಾಸನದ ಅಭ್ಯಾಸ ಮಾಡೋಣ. ಶವಾಸನ. ನಿಧಾನಕ್ಕೆ ಸಂಪೂರ್ಣ ಶರೀರ ವಿಶ್ರಾಂತಿ, ವಿಶ್ರಾಂತಿ. ಮಾತಾಡಬಾರ್ದು ಅಣ್ಣ, ಮಾತಾಡಬಾರ್ದಣ್ಣ. ಸೈಲೆನ್ಸ್ ಮೇಂಟೈನ್ ಮಾಡಿ, ಸೈಲೆನ್ಸ್ ಮೇಂಟೈನ್ ಮಾಡಿ. ಈಗಲಾದ್ರೂ ಮಾಡಿ ಅಣ್ಣ, ಒಂದು 5 ನಿಮಿಷ. ಕಾಲಿನ ಬೆರಳುಗಳನ್ನು ಗಮನಿಸೋಣ, ಅಂಗಾಲುಗಳನ್ನು ಗಮನಿಸೋಣ, ಮೊಣಕಾಲು ಕೀಲುಗಳನ್ನು ಗಮನಿಸೋಣ, ಮಂಡಿಯ ಭಾಗವನ್ನು ಗಮನಿಸೋಣ, ತೊಡೆಯ ಭಾಗವನ್ನು ಗಮನಿಸೋಣ, 2 ಕಾಲುಗಳನ್ನು ಗಮನಿಸೋಣ. ವಿಶ್ರಾಂತಿ, ವಿಶ್ರಾಂತಿ. ಹೊಟ್ಟೆಯ ಭಾಗವನ್ನು ಗಮನಿಸೋಣ, ಎದೆಯ ಭಾಗವನ್ನು ಗಮನಿಸೋಣ, ಬೆನ್ನಿನ ಭಾಗವನ್ನು ಗಮನಿಸೋಣ. ವಿಶ್ರಾಂತಿ, ರಿಲ್ಯಾಕ್ಸ್. ನಿಧಾನಕ್ಕೆ ಕೈ ಬೆರಳುಗಳನ್ನು ಗಮನಿಸೋಣ, ಅಂಗೈ ಭಾಗವನ್ನು ಗಮನಿಸೋಣ, ಕೈಗಳನ್ನೇ ಗಮನಿಸೋಣ. ವಿಶ್ರಾಂತಿ, ವಿಶ್ರಾಂತಿ. ನಿಧಾನಕ್ಕೆ ಗಂಟಲು ಭಾಗವನ್ನು ಗಮನಿಸೋಣ, ಅಲ್ಲಿನ ಹಿಡಿತವನ್ನು ಗಮನಿಸೋಣ. ಮೂಗಿನ ತುದಿ, ಕಣ್ಣುಗಳ ಭಾಗ, ಹಣೆಯ ಭಾಗ,
ಶಕ್ತಿಯ ಭಾಗವನ್ನು ಗಮನಿಸೋಣ. ವಿಶ್ರಾಂತಿ ಸಂಪೂರ್ಣ ಶರೀರವನ್ನು